ಇಂದು ಹಿಂದೂ ಮುಸ್ಲಿಮರ ನಡುವೆ ಕಂದಕ ಹೆಚ್ಚುತ್ತಿದೆ. ನಾವು ಸಣ್ಣದಿರುವಾಗ ಇಂತಹ ಸ್ಥಿತಿ ಇರಲಿಲ್ಲ. ನಾವೆಲ್ಲರೂ ಪರಸ್ಪರ ಸೌಹಾರ್ದ ಅನ್ಯೋನ್ಯತೆಯಿಂದ ಬದುಕುತ್ತಿದ್ದೇವೆ. ಆದರೆ ಇಂದು ನಮ್ಮ ನಡುವೆ ಬೃಹತ್ ಗೋಡೆಯೊಂದನ್ನು ಕಟ್ಟಲಾಗಿದೆ. ಇದನ್ನು ಒಡೆಯಬೇಕಿದೆ ಎಂದು ಕುದ್ರೋಳಿ ಯುವಕ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಹೇಳಿದ್ದಾರೆ. ಅವರು ನಗರದ ಕುದ್ರೋಳಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ಘಟಕದ ವತಿಯಿಂದ ನಡೆದ ಈದ್ ಸೌಹಾರ್ದ ಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಹಬ್ಬಗಳು ಪರಸ್ಪರ ಪ್ರೀತಿ ಸೌಹಾರ್ದ ಹಂಚುವ ಸಾಧನ. ನಾವೆಲ್ಲರೂ ಪರಸ್ಪರ ಒಗ್ಗೂಡಿ ಹಬ್ಬಗಳನ್ನು ಆಚರಿಸಿದ್ರೆ ಅದಕ್ಕೊಂದು ಕಳೆ ಎಂದು ಹೇಳಿದರು. ಮತ್ತು ಈಗಿನ ಕುದ್ರೋಳಿ ಪರಿಸರಕ್ಕೆ ನಾವು ತುಲನೆ ಮಾಡಿದಾಗ ಬಹುಶಃ ಹಿಂದೂ ಮುಸ್ಲಿಂ ಎಂಬ ಒಂದು ತಡೆಗೋಡೆ ಈಗ ಇದೆ. ನಮ್ಮ ಸಂಸ್ಕೃತಿಯಲ್ಲಿದ್ದಾರೆ ಅವರ ಸಹೋದರರಾದ ಅಜೀಜ್ HBT ಇವರೆಲ್ಲ ಬಹಳ ಒಂದು ಆತ್ಮೀಯತೆ ನಾವು ಚಿಕ್ಕಂದಿನ ಒಟ್ಟಿಗೆ ಆಗಿ ನಾವು ಇಲ್ಲಿ ಬೆಳೆದವರು. ಬಹುಶಃ ಈ ಆತ್ಮೀಯತೆ ನಮ್ಮ ಹಿರಿಯರಿಗೆ ಗೊತ್ತಿರ್ಬೋದು. ಬಹುಶಃ ಈ ಹಿಂದೂ ಮುಸ್ಲಿಂ ಆತ್ಮೀಯತೆ ಈಗ ಅಷ್ಟು ಇಲ್ಲ ನಮ್ಮಲ್ಲಿ. ಯಾಕೆಂದ್ರೆ ಈ ರಾಜಕೀಯ ಪಕ್ಷಗಳು ನಮ್ಮಲ್ಲಿ ಅಷ್ಟು ತಡೆಗೋಡೆಯನ್ನು ನಿರ್ಮಿಸಿದೆ. ಬಹುಶಃ ಈ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ನಮ್ಮ ಈ ಭಾರತದ ಒಳ್ಳೆಯ ಪ್ರಜೆಯಾಗಿ ಮಾಡಲಿಕ್ಕೆ ನಾವು ಅವರಿಗೆ ಸಲಹೆ ಸೂಚನೆ ಕೊಟ್ಟು ಹಿಂದೂ ಮುಸ್ಲಿಂ ಎಂಬ ಒಂದು ತಡೆಗೋಡೆಯನ್ನು ಹೊಡೆದ ನಮ್ಮ ಒಳ್ಳೆಯ ಒಂದು ಪರಿಸರವನ್ನು ನಾವು ಬೆಳೆಸಬೇಕು. ಇದು ನಮ್ಮ ಸಂಘಟನೆಗಳ ಅಗತ್ಯತೆ ಆಗಿದೆ. ಕುದ್ರೋಳಿ ಯುವಕ ಸಂಘವು ಕಳೆದ 60 ವರ್ಷಗಳಿಂದ ಹಿರಿಯ ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ವಿವಿಧ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸನ್ಮಾರ್ಗ ವಾರಪತ್ರಿಕೆಯ ಸಂಪಾದಕ ಎಕೆ ಕುಕ್ಕಿಲ ಅವರು, ಇಂದು ಋಣಾತ್ಮಕ ಅಂಶಗಳೇ ಹೆಚ್ಚು ಪ್ರಚಾರ ಪಡೆಯುತ್ತಿವೆ. ಸೌಹಾರ್ದ ಸಾಮರಸ್ಯದಂತಹ ಧನಾತ್ಮಕ ವಿಚಾರಗಳು ಹೆಚ್ಚು ಮಹತ್ವ ಪಡೆಯುತ್ತಿಲ್ಲ. ನಾವು ಹಿಂದಿನ ಸೌಹಾರ್ದಯುತ ವಾತಾವರಣಕ್ಕೆ ಮರಳಬೇಕಿದೆ ಎಂದು ಹೇಳಿದರು. ಅದನ್ನು ಮೀರಿ ಬೆಳಿಬೇಕು ಅಂತ. ಆದರೆ ಈ ಆಶಯ ಇಲ್ಲಿ ಸೇರಿರುವ ನಮಗೆ ಮಾತ್ರ ಅಲ್ಲ, ದೊಡ್ಡದೊಂದು ಗುಂಪಿಗೆ ಈ ಬೇಲಿಯನ್ನು ಬ್ರೇಕ್ ಮಾಡಬೇಕು. ಈ ಹಿಂದಿನ ಯಾವ ಬಾಲ್ಯದ ಬದುಕು ಏನಿದೆಯೋ, ನಾವು ಹೇಗೆ ಪರಸ್ಪರ ಧರ್ಮ ಭೇದ ಇಲ್ಲದೆ ಬದುಕ್ತಾ ಇದ್ದೀವೋ, ಕನಸುಗಳನ್ನು ಹಂಚಿಕೊಳ್ತಾ ಇದ್ದೇವೋ, ಆ ಬದುಕು ಮತ್ತೆ ಬರಬೇಕು, ಗೋಡೆ ಬೀಳ್ಬೇಕು ಎಂಬ ಆಶಯ ದೊಡ್ಡ ಮಟ್ಟದಲ್ಲಿದೆ. ಆದರೆ ಅದನ್ನು ಬ್ರೇಕ್ ಮಾಡುವುದು ಹೇಗೆ? ನಾವು ಹೇಗೆ ಕೇವಲ ಇಂತಹ ಒಂದು ಸಭೆಗಳಿಂದ ಅದು ಸಾಧ್ಯ ಆಗಲ್ಲ ಅನ್ನೋದು ಅಥವಾ ಸಾಧ್ಯ ಆಗಬಹುದಾ ಅನ್ನುವ ಪ್ರಶ್ನೆ ಒಂದು ಕಡೆ ಆದ್ರೆ, ಇದರ ಆಚೆಗೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಬಹುದು, ಹೇಗೆ ಜೊತೆಯಾಗಿ ಬದುಕಬಹುದು ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಹಾಕಿಕೊಳ್ಬೇಕು ಅಂತ ಅನ್ಸುತ್ತೆ. ನಾವು ಮೊನ್ನೆ ಈದಿನ ಸಂದರ್ಭದಲ್ಲಿ ದೂರದ ಸುದ್ದಿಗಳನ್ನೆಲ್ಲ ನೋಡಿದ್ದೇವೆ. ರಾಜಸ್ಥಾನದಲ್ಲಿ ಹಿಂದೂ ಸಹೋದರರು ಮುಸ್ಲಿಮರು ಈದಿನಿಂದ ಹೊರಗೆ ಬರುವಾಗ, ಮಸೀದಿಯಿಂದ ಹೊರಗೆ ಬರುವಾಗ. ಕಾರ್ಯಕ್ರಮದಲ್ಲಿ ಶಿವ ಫ್ರೆಂಡ್ಸ್ ಬರ್ಖೇದರ ಅಧ್ಯಕ್ಷ ಶಿವಪ್ರಸಾದ್ ಎಂ ಕುಲಾಲ್, ಕಾರ್ಪೊರೇಟರ್ ಸಂಶುದ್ದೀನ್, ಮಕ್ಬುಲ್ ಅಹಮದ್ ಕುದ್ರೋಳಿ, ಆಸಿಫ್ ಹುಸೇನ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಮಂಗಳೂರು.